ರಾಜ್ಯದಲ್ಲಿ ಒಮಿಕ್ರಾನ್ ಅಲ್ಲ ಮೇಕೆಕ್ರಾನ್ ಇದೆ ಎಂದು ನನ್ನ ಸ್ನೇಹಿತರೊಬ್ಬರು ಹೇಳುತ್ತಿದ್ದರು ಎಂದು ಮಾಜಿ ಸಚಿವ ಬಿ ರಾಮನಾಥ ರೈ ವ್ಯಂಗ್ಯ ಮಾಡಿದ್ದಾರೆ. ಈ ಬಗ್ಗೆ ನಗರದ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವ್ಯಾಕ್ಸಿನ್ ಕೊಡುವುದು ಮತ ಕೊಟ್ಟ ಸರ್ಕಾರದ ಜವಾಬ್ದಾರಿ ಮತ್ತು ಕರ್ತವ್ಯ. ಆದರೆ ವ್ಯಾಕ್ಸಿನ್ಗೂ ಒಂದು ಪ್ರಚಾರವನ್ನ ಇದೀಗ ಬಿಜೆಪಿಯವರು ಪಡೆಯುತ್ತಿದ್ದಾರೆ. ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಬಗ್ಗೆ ಹಲವರಲ್ಲಿ ಜಿಜ್ಞಾಸೆ ಇದೆ. ಯಕ್ಷಗಾನ ಕಲಾವಿದರಿಗೆ ಇದರಿಂದ ತುಂಬಾ ತೊಂದರೆ ಉಂಟಾಗಿದೆ. ಕಟೀಲು ಸೇರಿದಂತೆ ಹಲವು ಮಂದಿ ಹರಕೆಯ ಬಯಲಾಟ ಮಾಡುತ್ತಾರೆ. ಈಗಿನ ನಿಯಮಗಳಿಂದ ಕಲಾವಿದರಿಗೆ ಮತ್ತು ಹರಕೆ ಆಟ ಮಾಡುವವರಿಗೆ ಸಮಾಧಾನ ಇಲ್ಲ. ಜೊತೆಗೆ ಹಲವು ಧರ್ಮದ ಜಾತ್ರೆ, ಸಾಂಸ್ಮಾರಿ ಹಬ್ಬಗಳಿಗೆ ಇದರಿಂದ ತೊಂದರೆಯಾಗಿದೆ ಎಂದರು. ಖಂಡಿತ ಅನುಭವದ ಕೊರತೆ, ದೇಶದಲ್ಲಿ ಆದ ಲಾಕ್ಡೌನ್ ಕೂಡ ಅನುಭವದ ಕೊರತೆ. ಎಷ್ಟೋ ಜನ ಒಂದು ರಾತ್ರಿ ಬೆಳಗಾವಿಯಲ್ಲಿ ಲಾಕ್ಡೌನ್ ಮಾಡಿ 1-2-3 ದಿವಸ ಬೆಳೆದಿದ್ರೆ ವಲಸೆ ಕಾರ್ಮಿಕರು ಅವರವ್ರ ಊರಿಗೆ ಸೇರ್ತಿದ್ರು. ಒಮ್ಮೆಲೆ ಲಾಕ್ಡೌನ್ ಮಾಡಿ ವಿದೇಶ ಇವತ್ತು ಟ್ರಂಪ್ ಬರಬೇಕಾದ್ರೆ ಸಮಯವನ್ನೆಲ್ಲ ಕೊಟ್ಟರು. ಆದ್ರೆ 2-3 ದಿವಸ ಜನರನ್ನು ಹೋಗ್ಲಿಕ್ಕೆ ಟೈಮ್ ಕೊಡ್ಲಿಲ್ಲ. ಇದು ನಾನು ಆರೋಪ ಮಾಡತಕ್ಕಂಥದ್ದು. ತಾವೆಲ್ಲ ಅನುಭವಗಳಿದ್ದೀರಿ, ನಾವು ಬುದ್ಧಿವಂತರಿದ್ದೀರಿ, ಬುದ್ಧಿಜೀವಿಗಳಿದ್ದೀರಿ. ಇವತ್ತು ಆ ಲಾಕ್ಡೌನ್ ನಿಂದ ಸತ್ತವರೆಷ್ಟು ಈ ದೇಶದಲ್ಲಿ ನೋಟು ಬಂದ್ ಮತ್ತು ಲಾಕ್ಡೌನ್ ನಿಂದ ಸತ್ತವರೆಷ್ಟು. ಇದು ಒಮಿಕ್ರಿನ್ ಅಲ್ಲ, ಮೆಕೆಕ್ರೋನ್ ಅಂತ ಹೇಳ್ತಾನೆ. ಒಮಿಕ್ರೋನ್ ಅಲ್ಲ. ನಮ್ಮ ರಾಜ್ಯದಲ್ಲಿ ಬೇರೆದಲ್ಲಿ ಒಮಿಕ್ರಿನ್ ಇರ್ಬೋದು, ಇಲ್ಲಿಯ ಇದು ಒಮಿಕ್ರಿನ್ ಬದಲು ಮೆಕೆಕ್ರೋನ್ ಆಗ್ಬಿಟ್ಟಿದೆ. ಅದಕ್ಕಾಗಿ ಅದು ನಾನಲ್ಲ, ನನ್ನ ಸ್ನೇಹಿತರು ಹೇಳಿದ ಮಾತನ್ನ ನಾನು ಉಲ್ಲೇಖ ಮಾಡ್ತಕ್ಕಂಥದ್ದು.